ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. Oh, that's nice, Arati. Seema, just run. ಇದೀಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ನಮಸ್ಕಾರ ವೀಕ್ಷಕರೇ, ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪೋಸ್ಟ್ಮ್ಯಾನ್ ತೂರ್ದಾಲ್, ನಾನಾ ಮಸಾಲಾ, ಕೆಸಿ ಪ್ಯೂರ್ ಕೌಗಿ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಸೊ ರುಚಿಯಾದ ಅಡುಗೆಗಳು ತಯಾರಾಗುವಂಥ ಸಮಯ, ಎಲ್ಲರ ಹೊಟ್ಟೆ ಕೂಡ ಚುರುಚುರು ಅನ್ನೋ ಸಮಯ ಕೂಡ ಹೌದು. ಆಗ ಏನಾದರೂ ಸ್ಪೆಷಲ್ ರೆಸಿಪಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮ ಅತಿಥಿ ಶ್ರೀಮತಿ ಶುಭಶ್ರೀ ಅವರು ನಮಗೆ ರುಚಿಕರವಾದಂಥ ಅಡುಗೆಗಳನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾವ ಅಡುಗೆ ಕೇಳಬೇಕಲ್ಲ? ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ನಮ್ಮ ಕಿಚನ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದೀರಿ. ಹೌದು. ಯಾವ ಅಡುಗೆ ಮಾಡ್ತಿದ್ದೀರಿ? ಚಿಕನ್ ಪುಲಾವ್. ಸೊ ನಿಮಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟನಾ, ವೆಜ್ಜಾ? ನಾನ್ ವೆಜ್. ಓಕೆ. ಸೊ ಹಾಗಾದರೆ ಚಿಕನ್ ಪುಲಾವ್ ಇರುತ್ತೆ. ಆ್ಯಕ್ಚುಲಿ ಕೆಲವರು ಅದನ್ನೇ ಚಿಕನ್ ಬಿರಿಯಾನಿ ಅಂತಲೂ ಹೇಳ್ತಾರೆ ಅಲ್ವಾ? ಸೊ ಪುಲಾವ್ ಬೇರೆ, ಬಿರಿಯಾನಿ ಬೇರೆ. ಇದು ಒಟ್ಟಿಗೆಲ್ಲ ಹಾಕಿ ಮಾಡೋದಲ್ಲ, ಅದಕ್ಕೆ ಅದು ಪುಲಾವ್ ಅಂತ ಹೇಳೋದು. ಕರೆಕ್ಟ್, ನೀವು ಹೇಳಿದ್ದು ಕರೆಕ್ಟ್. ನೆಕ್ಸ್ಟ್ ರೆಸಿಪಿ ಲೆಮನ್ ಮಿಂಟ್ ಜ್ಯೂಸ್. ಲೆಮನ್ ಮಿಂಟ್ ಆ್ಯಂಡ್ ಅದರ ಜ್ಯೂಸ್. ಸಮ್ಮರ್ ಸೀಸನ್ಗೆ ಹೇಳಿ ಮಾಡಿಸಿದ್ದು. ಅದರಲ್ಲೂ ನೀವು ಹೇಳ್ತಾ ಇರುವಂಥ ಈ ಒಂದು ಕಾಂಬಿನೇಷನ್ ಮಧ್ಯಾಹ್ನದ ಊಟಕ್ಕಿದ್ರೆ ಆಹಾ, ಒಂದು ಕಡೆ ಬಿರಿಯಾನಿ ಅಂದರೆ ಇದು ಪುಲಾವ್, ಈ ಕಡೆ ಜ್ಯೂಸ್ ಇದ್ರೆ ಸೂಪರ್. ಸೊ ಈಗಂತೂ ನನಗೆ ಹಸಿವು ಜಾಸ್ತಿ ಆಗಲಿಕ್ಕೆ ಶುರು ಆಯಿತು. ಸೊ ಒಳ್ಳೊಳ್ಳೆ ರೆಸಿಪಿ ಬೇರೆ ಹೇಳಿದ್ದೀರಿ. ಕಿಚನ್ಗೆ ಹೋಗೋಣವಾ? ಸರಿ, ಬನ್ನಿ. ಎಸ್ ಮೇಡಮ್. ಸೊ ನೀವು ಹೇಳಿದ ರೆಸಿಪಿ ಅಂತೂ ಈಗ ಹಸಿವು ಜಾಸ್ತಿ ಆಗ್ತಾ ಇದೆ ಅಂತ ಆಗಲೇ ಹೇಳಿದೆ. ಸ್ಟಾರ್ಟ್ ಮಾಡುವನ, ಇನ್ನು ತಡವೇ ಬೇಡ. ಆಯ್ತು. ಫಸ್ಟ್ ಯಾವುದು? ನಮಗೆಲ್ಲ ಇಂಗ್ರೀಡಿಯೆಂಟ್ಸ್ ಕಾಣ್ತಾ ಇದೆ. ಚಿಕನ್ ಪುಲಾವ್. ಹಾಂ, ಸ್ಟಾರ್ಟ್ ಮಾಡುವ. ಮಾಡುವ. ಹೀಗೆ ಏನು ಕೊಡಲಿ? ಮಿಕ್ಸಿ ಬೇಕಾ? ಹಾಂ, ಓಕೆ, ತಗೊಳ್ಳಿ. ಮೆಣಸಿನ್ಕಾಯಿ ಒಂದು 4, ಕೊತ್ತಂಬರಿ ಸೊಪ್ಪು ಫುಲ್, ಪುದೀನ ಸೊಪ್ಪು ಒಂದು 10 ಬೆಳ್ಳುಳ್ಳಿ. ಸೊ ನಿಮಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಅಂತ ಹೇಳಿದ್ರಿ. ಚಿಕನ್, ಫಿಶ್, ಮಟನ್ ಯಾವುದು? ನಿಮಗೆ ಫಿಶಲ್ಲಿ ಶುಂಠಿ ಸ್ವಲ್ಪ. ಶುಂಠಿ. ಓಕೆ, ಗ್ರೈಂಡ್ ಮಾಡೋದಾ? ಇದಕ್ಕೆ ನೀರು ಹಾಕಬೇಕು. ನೀರು ನೋಡ್ಕೊಳ್ಳಿ. ನಿಮ್ಮ ಅಸಿಸ್ಟೆಂಟ್ ಆಯ್ತಾ ನಾನು ಇವತ್ತು? ನೋಡ್ಕೊಳ್ಳಿ. ಎಷ್ಟು ಸಾಕ? ಸೊ ಫೈನ್ ಪೇಸ್ಟ್ ಅಲ್ವಾ? ಹಾಂ, ಹೌದು. ಈಗ ನಮ್ಮ ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಅವರ ಮಿಕ್ಸರ್ ಗ್ರೈಂಡರ್ ನೋಡಿ ಎಷ್ಟು ಟೈಟ್ ಲಿಡ್. ನೀವು ಹಾಗೆ ಇಟ್ಟರು ಕೂಡ ಹಾರಲ್ಲ. ಒಳ್ಳೆ ಘಮ ಬರ್ತಾ ಇದೆ. ಎಸ್, ನೆಕ್ಸ್ಟ್ ಇನ್ನು ಕುಕ್ಕರ್. ಓ, ಇದು ಕುಕ್ಕರ್ ಬಿರಿಯಾನಿಯಾ?
ಗ್ಯಾಸ್ ಆನ್ ಮಾಡಲಾ? ಹಾಂ. ನೆಕ್ಸ್ಟ್ ಇನ್ನಿದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಯಿಲ್. ಹಾಂ. ಸೊ ಈ ಥರ ಎಲ್ಲ ಮಾಡಿದ್ರೆ ಬೆಳಿಗ್ಗೆ ಬೇಗ ಒಮ್ಮೆಲೆ ಆಗುತ್ತಲ್ವಾ ಹಾಂ ಹೌದು. ಅಡುಗೆ? ಏನಾದರೂ ನಾವೆಲ್ಲಾದರೂ ಫಂಕ್ಷನ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ, ಈಗ ದಮ್ ಬಿರಿಯಾನಿ ಮಾಡ್ಬೇಕಂದ್ರೆ ಅನ್ನ ಬೇರೆ, ಇದು ಗ್ರೇವಿ ಬೇರೆ ಎಲ್ಲ ಮಾಡ್ಕೊಳ್ಬೇಕು. ಇದು ಒಂದರಲ್ಲೇ ಹಾಕಿ ಎಲ್ಲ ಹಾಕಿ ಕುಕ್ಕರ್ ಲಿಡ್ ಇಟ್ಟರೆ ಹೌದು ಮುಗೀತು, ಬೇಗ ಆಗ್ತದೆ. ಇದು ಚಕ್ಕೆ, ಲವಂಗ, ಸೋಂಪು ಎಲ್ಲ ಗರಂ ಮಸಾಲ, ಎಲ್ಲ ಗರಂ ಮಸಾಲಾನೇ ಇದು, ಖಡಾ ಗರಂ ಮಸಾಲ. ಚಕ್ಕೆ, ಲವಂಗ, ಸೋಂಪು ಮತ್ತೆ ಪತ್ತ, ಕಾರಣಿ, ಈರುಳ್ಳಿ ಒಂದು ಫುಲ್. ಆಕ್ಚುಲಿ ಚಿಕನ್ಗೆ ಸ್ವಲ್ಪ ಆನಿಯನ್ ಎಲ್ಲ ಬಿದ್ರೆ ಚೆನ್ನಾಗಲ್ಲ. ಇದು ಸ್ವಲ್ಪ ಒಳ್ಳೆ ಫ್ರೈ ಆಗಬೇಕು. ಸೊ ಹೇಳಿ ಮೇಡಮ್, ನೀವೇನು ಮಾಡ್ಕೊಂಡಿದ್ದೀರಿ? ನಾನು ಹೌಸ್ ಓಕೆ, ಹೋಮ್ ಮೇಕರ್ ಅಂತ ಹೇಳಬೇಕು. ನಾನು ಯಾವಾಗಲೂ ಹೇಳ್ತೀನಿ ಹೌಸ್ ವೈಫ್ ಹೇಳ್ಬೇಡಿ ಅಂತ. ಸೊ ಹೋಮ್ ಮೇಕರ್ ಅಲ್ವಾ? ಸೊ ಮನೆದು ರಿಂಗ್ ಮಾಸ್ಟರ್ ನೀವೇ. ಸೊ ಯಾರೆಲ್ಲ ಇದ್ದೀರಿ ಮನೆಯಲ್ಲಿ? ನಾನು, ಅಪ್ಪ, ಅಮ್ಮ ಮತ್ತು ತಮ್ಮಂದಿರು, ಮಗ. ಓ, ಕೂಡು ಕುಟುಂಬ. ಸೂಪರ್. ಸೊ ಮನೆಯಲ್ಲಿ ಇಷ್ಟೆಲ್ಲ ಜನ ಇರುವಾಗ ಮಾತುಕತೆ ಎಲ್ಲ ಜಾಸ್ತಿ ಅಲ್ವಾ? ನಾನು ಸ್ವಲ್ಪ ಮಾತಾಡೋದು ಸ್ವಲ್ಪ ಕಮ್ಮಿ. ನೀವು ಕಮ್ಮಿಯಾ? ಓಹೋ, ಸರಿ ಕೆಲಸ ಮಾಡಿಸ್ತಾರೆ ತಮ್ಮಂದ್ರೆಲ್ಲ, ಸರಿ ಕೆಲಸ ಮಾಡಿಸ್ತಾರೆ ಅವಾಗ ಅಲ್ವಾ? ಹೌದು. ತಮ್ಮಂದ್ರು ಬೈಕೊಳ್ಬೋದು ನನಗೆ, ಎಲ್ಲ ಚುಚ್ಚುತ್ತಾ ಇದ್ದಾರೆ ಅಲ್ಲಿ ಅಂತ. ಇಲ್ಲ, ಅವರು ಫಾರಿನಲ್ಲಿದ್ದಾರೆ. ಓ ಹೌದಾ? ಓಕೆ ಓಕೆ. ಸೊ ತಮ್ಮಂದ್ರೆಲ್ಲ ಬರುವಾಗ, ಇಲ್ಲಿ ಅಬ್ರಾಡ್ ಅಲ್ಲಿ ಇದ್ದಾರೆ, ಅಲ್ಲಿಂದ ಬರುವಾಗ ಅವ್ರು ಏನಾದ್ರು ಸ್ಪೆಷಲ್ ಆಗಿ ನೀವು ರೆಡಿ ಮಾಡಿ ಇಡ್ತಾ ಇರ್ತೀರಿ ಅನ್ಸುತ್ತೆ. ಹೌದು. ಆಕ್ಚುಲಿ ನನ್ನ ತಮ್ಮ ಯಾವಾಗ್ಲೂ ಬರುವಾಗ ಅಲ್ಲಿಂದ ಆರ್ಡರ್, ನನ್ಗೆ ಇವತ್ತು ಇದು ಮಾಡಿ ರೆಡಿ ಇಡುವಂತೆ. ಹಾಗೇನೇನಲ್ಲ, ಅದೊಂಥರ ಅದು ಮಾಡು ಇದು ಮಾಡು ಹಕ್ಕು ಅಕ್ಕನ ಮೇಲೆ. ಅಂದ್ರೆ ನಾ ಬರುವಾಗ ಇದು ರೆಡಿ ಇರ್ಬೇಕು ಅಲ್ವಾ? ಬಟ್ ಅದೊಂಥರ ಮಾಡೋದಕ್ಕೂ ಚೆನ್ನ ಅಲ್ವಾ? ಆ ಥರ ಹೇಳಿದ್ರು ಪರವಾಗಿಲ್ಲ, ಆರ್ಡರ್ ಕೊಟ್ಟರು ಪರವಾಗಿಲ್ಲ, ಇದು ಖುಷಿಯೇ ಬೇರೆ. ಮಸಾಲೆ ಹಾಕು. ಸೊ ಇಷ್ಟು ಫ್ರೈ ಆದ್ಮೇಲೆ ರುಬ್ಬಿದ ಮಸಾಲೆ ಹಾಕೊಳ್ಳೋದು. ನಿಮಗೆ ಖಾರ ತುಂಬಾ ಇಷ್ಟನಾ? ಖಾರ ಖಾರ ಖಾರ. ಸೊ ನನಗೂ ಖಾರ ಇಷ್ಟ, ಸ್ವೀಟ್ ಕೇಳಿದ್ರೆ ಸ್ವೀಟು ಇಷ್ಟ. ಇಷ್ಟ ಯಾವುದಿಲ್ಲ ಅಂತ ಹೇಳಿ, ಕಹಿ ಒಂದು ಇಷ್ಟ ಇಲ್ಲ. ಕಹಿ ಅಂದ್ರೆ ಕಷ್ಟ. ಇದಕ್ಕೆ ಈಗ ಪಲಾವ್ ಮಸಾಲ ಹಾಕುವ. ಪಲಾವ್ ಮಸಾಲ ಅದನ್ನು ಬೇಕಾ ಇದಕ್ಕೆ ಚಿಕನ್ಗೆ? ಹಾಂ, ಓಕೆ. ಸ್ವಲ್ಪ ಟೇಸ್ಟ್ ಒಳ್ಳೆದಾಗ್ತದೆ. ಒಂದು 2 ಸ್ಪೂನ್. 2 ಸ್ಪೂನಷ್ಟು ಪುಲಾವ್ ಮಸಾಲೆನ ಇದು ಬಿರಿಯಾನಿ ಮಸಾಲ ಹಾಕೋದು? ಪಲಾವ್ ಮಸಾಲ. ಪುಲಾವ್ ಮಸಾಲ ಅದು ಸಾಕ್ಬೋದು. ಬಿರಿಯಾನಿ ಮಸಾಲ ಅದು ಹಾಕೊಂಡ್ರು ಒಳ್ಳೆ ಬೇರೆ ಟೇಸ್ಟ್ ಬರ್ತದೆ. ಹೌದು. ಸ್ವಲ್ಪ ಅರಿಶಿನ ಹುಡಿ. ಓಕೆ. ನಿಮ್ಮಲ್ಲಿಲ್ಲ? ಹಾಂ, ಸ್ವಲ್ಪ ನೀರು ಹಾಕ್ಬೇಕಾ? ಚೂರು, ಫುಲ್ ಡ್ರೈ ಆಯಿತು. ಹಾಂ, ಸಾಕು ಸಾಕು. ನಾವು ಪೌಡರ್ಸ್ ಏನೇ ಹಾಕ್ಲಿ, ಆ ನೀರು ಇದು ತಕ್ಷಣವೇ ನೀರು ಆಗಿ ಆಗಿ ಆಗೋಗುತ್ತೆ. ಹೌದು. ಇಮಿಡಿಯೇಟ್ ಸ್ವಲ್ಪ ನೀರು ಹಾಕಿದ್ರೆ ಬೆಟರ್. ಸ್ವಲ್ಪ ತುಪ್ಪ ಹಾಕುವ. ಸೊ ತುಪ್ಪ ಅಂತ ಹೇಳಿದರೆ ನಮ್ಮ KC ಅವರ ಪ್ಯೂರ್ ಕೌಗಿ, ಒಳ್ಳೆ ಅರೋಮಾ, ಟೇಸ್ಟ್ ಸೂಪರ್ ಆಗಿರುತ್ತೆ. ಹಾಕ್ಲಾ? ಸೊ ಚಿಕನ್ಗೆ ಸ್ವಲ್ಪ ತುಪ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಸಾಕು.
ಸೊ ನೀವು ಹುಟ್ಟಿ ಬೆಳೆದಂಥ ಊರೆಲ್ಲ ಇದೇನಾ ಮಂಗಳೂರಲ್ಲೇ? ಸೊ ಫ್ರೆಂಡ್ಸ್ ಸರ್ಕಲಲ್ಲಿ ನೀವು ಈ ಥರನೇ ಸೈಲೆಂಟಾ ಅಥವಾ ಫ್ರೆಂಡ್ಸ್ ಜೊತೆ ವೈಲೆಂಟಾ? ಇಲ್ಲ, ಫ್ರೆಂಡ್ಸೇ ಇಲ್ಲ. ಫ್ರೆಂಡ್ಸ್ ಇಲ್ವಾ? ಯಾಕೆ ಯಾಕೆ ಅದಕ್ಕೆ ಇಷ್ಟು ಸೈಲೆಂಟ್? ಇಲ್ಲಾದ್ರೆ ಸ್ವಲ್ಪ ಚೂರು ಸ್ಟಾರ್ಟ್ ಮಾಡೋದಕ್ಕೆ. ಎಸ್, ಒಂದು ಚೂರು ಸ್ಟಾರ್ಟ್ ಮಾಡಿದ್ರೆ ಸಾಕು. ಆಮೇಲೆ ಎಲ್ಲರೂ ಹೇಳ್ತಾರೆ ನೋಡಿ, ಮಹಿಳೆಯರು ಮಾತಾಡೋದಕ್ಕೆ ಶುರು ಮಾಡಿದ್ರೆ ಆಮೇಲೆ ನಿಲ್ಸೋದೇ ಇಲ್ಲ ಅಂತೇಳಿ. ಸ್ವಲ್ಪ ಉಪ್ಪು ಹಾಕಿ. ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ, ಫ್ರೆಂಡ್ಸ್ಗಿಂತ ಬೇರೆ ಯಾರು ಜೊತೆಗಾರರಿಲ್ಲ. ಸೊ ಅದನ್ನ ಬೆಳೆಸ್ಕೊಳ್ಳಿ. ಮತ್ತೆ ನೋಡಿ ಹಾಕುವ. ಈಗ ಆಯಿತು. ಈಗ ಚಿಕನ್ ½ kg ಚಿಕನ್. ಸೊ ಇದೀಗ ನೀವು ಮಾಡ್ತಾ ಇರೋದು ಅರ್ಧ kg ಚಿಕನ್ಗೆ ಆಗುವಷ್ಟು. ಹೌದು. ಸೊ ನನಗೆ ಇನ್ನೊಂದು ಕುತೂಹಲ, ನಿಮ್ಮ ಫ್ರೆಂಡ್ಸ್ ಇಲ್ಲ ಅಂತ ಹೇಳಿದ್ರಿ. ಹಾಗಾದ್ರೆ ಮನೆಯಲ್ಲಿ ಯಾರು ನಿಮ್ಮ ಕ್ಲೋಸ್? ತುಂಬಾ ಮನೆಯಲ್ಲಿ ಅಪ್ಪನ ಅಮ್ಮನ ಎಲ್ರು ಕ್ಲೋಸ್ ಆದ್ರೂ ಕೂಡ ಒಂದು ಫ್ರೆಂಡ್ಸ್ ಹತ್ರ ನಾವು ಮಾತಾಡಿದಾಗ ಯಾರ ಹತ್ರ ಮಾತಾಡೋದು ನೀವು? ಅಮ್ಮನ? ಅಮ್ಮ ಸಹ. ಸೊ ಇದು ಯಾರಿಗಿಷ್ಟ ತುಂಬಾ? ಚಿಕನ್ ಪುಲಾವ್ ನನಗೆ ಮತ್ತೆ ನನ್ನ ತಮ್ಮನ ಹೆಂಡತಿ ಅವರಿಗೆಲ್ಲ ತುಂಬ ಇಷ್ಟ. ಅವರಿದ್ದಾರೆ ಮನೆಯಲ್ಲಿ? ಅವರೆಲ್ಲ ಇದ್ದಾರಾ? ಹೌದು. ಓಹೋ. ಮತ್ತೆ ಇಷ್ಟೆಲ್ಲ ಜನ ಇದ್ದಾರೆ ನೋಡಿ ಬೈಬೋದು ನಂಗೆ, ನೋಡಿ ಬೈಬೋದು ಮತ್ತೆ ನಂಗೆ. ಯಾಕೆ? ನಮ್ದು ಹೆಸರು ಹೇಳಿಲ್ಲಲ್ಲ ನೀವು. ಮತ್ತೆ ಅದೇ ಹೇಳಿದ್ರು ಮನೆಯಲ್ಲಿ. ಅದೇ ಇದು ಸಮವಯಸ್ಕರು ಯಾರಾದ್ರೂ ಇದ್ದೇ ಇರ್ತಾರೆ. ಫ್ರೆಂಡ್ಸ್ ಇಲ್ಲ ಅಂದ್ರೆ ಮನೆಯಲ್ಲಿ ಯಾರಾದ್ರೂ ಇದ್ದೇ ಇರ್ತಾರೆ, ಕ್ಲೋಸ್ ಅಲ್ವಾ? ಮತ್ತೆ ನೋಡಿ, ನಾನು ಈ ತರ ಮೆಲ್ಲಿಗೆ ಕೆದಕಿ ಕೇಳ್ತಾ ಇದ್ದೀನಿ, ಗೊತ್ತಾಗ್ತಾ ಇದೆ ನನಗೆ. ಯಾರಾದ್ರೂ ಒಬ್ರು ಇರ್ತಾರೆ ಅಲ್ವಾ ಮನೆಯಲ್ಲಿ, ಎಲ್ಲ ಏನಾದ್ರೂ ಹೇಳ್ಬೇಕು ಅಂದ್ರೆ. ಟ್ವಿನ್ಸ್ ಇಬ್ರಿಗೂ ಮದುವೆ ಆಗಿದೆ? ಹೌದು. ಓಕೆ. ಅವರು ಟ್ವಿನ್ಸಾ? ಇಲ್ಲ, ಅಲ್ಲ. ಆಗ ಸ್ವಲ್ಪ ಕನ್ಫ್ಯೂಷನ್ ಅಲ್ವಾ? ಹೌದು. ಈಗ ಸ್ವಲ್ಪ ಮಸ್ತು. ಈಗ ಅಕ್ಕಿ ಹಾಕುವ. ಇದು 3/4 ಬೆಂದ ನಂತರ ಹಾಕೊಳ್ಳೋದು? ಹೌದು. ಅಕ್ಕಿ ಕೂಡ ಅರ್ಧ kg ಇದೆಯಾ ಹೇಗೆ? 1 ಕಪ್. 1 ಕಪ್. ನೀರು ಹಾಕು. ಎಷ್ಟು ಹಾಕ್ಲಿ? ಆಮೇಲೆ ಜಾಸ್ತಿ ಆಯ್ತು ಅಂತ ಹೇಳ್ಬಾರ್ದು. ಇಲ್ಲ, ನಂಗೆ ಗೊತ್ತು. ನೋಡ್ಕೊಳ್ಳಿ. ಕಣ್ಣಳತೆಯೋ? ಸೊ ಇಮಿಡಿಯೇಟ್ ಇದು ಲಿಡ್ ಇಟ್ಕೊಳ್ಳೋದ? ಸ್ವಲ್ಪ ಕುದಿ ಬರ್ಬೇಕಾ? ಇಲ್ಲ, ಸಾಕು. ಈಗ ಹಾಕುವ. ಸೊ ಚಿಕನ್ ಆಲ್ರೆಡಿ ಬೆಂದಿದೆ. ಹೌದೌದು. ಬರೀ ರೈಸ್ ಬೇಯೋದಕ್ಕೆ ಮಾತ್ರ ಬಾಕಿ ಅಷ್ಟೇ. ಸೊ ಎಷ್ಟು ವಿಸಿಲ್? ಒಂದು ಸಾಕು. ಸೊ ಮತ್ತೆ ಅದೇ ಸ್ಟೀಮಲ್ಲಿ ಅಕ್ಕಿ ಬೇಯುತ್ತೆ? ಹೌದು. ಸೊ ಒಂದು ವಿಸಿಲ್ ಅಂತೂ ಆಯ್ತು, ಆಫ್ ಮಾಡ್ಲಾ? ಆಯ್ತು. ಸೊ ಅದೇ ಸ್ಟೀಮ್ಗೆ ಇನ್ನು ಬೇಯುತ್ತೆ? ಹೌದು. ಮಾತಾಡ್ತಾ ಸ್ಟೀಮ್ ಬಿಟ್ಟಿದೆ, ತೆಗೆದಾ? ಆಯ್ತು. ಸ್ಟೀಮ್ ಅಂದರೆ ಸ್ಟೀಮ್. ಸೊ ನಮ್ಮ ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಅವರ ಕುಕ್ಕರ್, ಸೊ ಆ ಸ್ಟೀಮ್ ಹಾಗೆ ಪ್ಯಾಕ್ ಆಗಿದೆ ನೋಡಿ. ಒಂದು ವಿಸಿಲಲ್ಲೇ ಪೂರ್ತಿ ಬೆಂದಿದೆ. ಎಸ್. ಸೊ ತಣ್ಣಗಾದ ನಂತರ ಉದುರುದ್ರಾಗಿ ಸಿಗುತ್ತಲ್ವ? ಹೌದು. ಬಿಸಿ ಇರುವಾಗ ಹೇಳ್ತಾರೆ ಅದನ್ನ ತಿರುಗಿಸಬಾರ್ದು, ಅದು ಸ್ವಲ್ಪ ಮುದ್ದೆ ಮುದ್ದೆ ಆಗುತ್ತೆ ಅಂತ ಹೇಳಿ. ಸೊ ಈಗ ನಾವು ಹಾಕೊಳ್ಬೋದು. ಸೂಪರ್ ಆಗಿ ಕಾಣ್ತಾ ಇದೆ. ಚಿಕನ್ ಪಲಾವ್ ರೆಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಒಳ್ಳೆ ಅರೋಮಾ,
ಸೂಪರ್ ಆಗಿ ಅರೋಮಾ ಬರ್ತಾ ಇದೆ. ಸೊ ಒಳ್ಳೆ ಡಿಸೈನ್ ಆಗಿ ಕೂಡ ಮಾಡಿಕೊಟ್ಟಿದ್ದೀರಿ. ಮಧ್ಯದಲ್ಲಿ ಚಿಕನ್ ಕಾಣ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಸೊ ಬಿಸಿ ಆದಂಥ ಚಿಕನ್ ಪುಲಾವ್ ತಯಾರು. ಸೊ ಆ್ಯಕ್ಚುಲಿ ಇದನ್ನೇನಾದರೂ ಟಿಫನ್ಗೆ ಹಾಕಿ ಕೊಡಬೇಕು ಮಕ್ಕಳಿಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತೆಲ್ಲ ಹೇಳುವಾಗ, ಸೊ ಹಾಗೆ ಅನ್ನ ಸಾರು ಅವರು ಚೆಲ್ಲಿ ಹೋಗ್ಬೋದು, ಇದೆಲ್ಲ ಟೆನ್ಷನ್ ಇರುತ್ತೆ. ಆ್ಯಂಡ್ ಚಿಕನ್ ಇರುವಾಗ ಹಾಗೆ ಬಿಟ್ಟು ಹೋಗಲ್ಲ, ಈ ಥರ ಪುಲಾವ್ ಮಾಡಿ ಕೊಡ್ಬೋದು. ಸೊ ಒಂದೇ ಬಾಕ್ಸಲ್ಲಿ ಎಲ್ಲವನ್ನು ಕೂಡ ಹಾಕಿ ಕೊಡ್ಬೋದು. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಚಿಕನ್ ಪುಲಾವ್ ತಯಾರಿಸುವ ವಿಧಾನ. ಮೊದಲಿಗೆ 4 ರಿಂದ 5 ಹಸಿಮೆಣಸಿಗೆ, 1 ಕಪ್ ಕೊತ್ತಂಬರಿ ಸೊಪ್ಪು, 1 ಕಪ್ ಪುದೀನಾ ಸೊಪ್ಪು, 6 ರಿಂದ 8 ಎಸಳು ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಕುಕ್ಕರ್ನಲ್ಲಿ 4 ರಿಂದ 5 ಚಮಚದಷ್ಟು ಎಣ್ಣೆ ಹಾಕಿ ಚಕ್ಕೆ, ಲವಂಗ, ಏಲಕ್ಕಿ, ಪತ್ತ, ಸೋಂಪು, ಮರಾಠಿ ಮೊಗ್ಗು, ಹೆಚ್ಚಿದ ಈರುಳ್ಳಿ ಹಾಕಿ ಚೆನ್ನಾಗಿ ಹುರಿಯಿರಿ. ಈರುಳ್ಳಿ ಕಂದು ಬಣ್ಣ ಬಂದ ನಂತರ ರುಬ್ಬಿದ ಮಸಾಲೆ, ಪುಲಾವ್ ಮಸಾಲ, ಅರಿಶಿನ ಪುಡಿ ಹಾಕಿ ಹುರಿಯಿರಿ. ಆ ನಂತರ ಸ್ವಲ್ಪ ನೀರು, ತುಪ್ಪ 2 ಚಮಚದಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಕೋಳಿ ಮಾಂಸ, ಮೊಸರು ಹಾಕಿ ಬೆರೆಸುತ್ತಾ ಬೇಯಿಸಿ. ಕೋಳಿ ಮಾಂಸ ಅರ್ಧ ಬೆಂದ ನಂತರ ಬೆಳ್ತಿಗೆ ಅಕ್ಕಿ ಅರ್ಧ ಕಪ್, ಅದರ 2 ಪಟ್ಟು ನೀರು ಹಾಕಿ 1 ವಿಸಿಲ್ ಬರುವವರೆಗೂ ಬೇಯಿಸಿ. ಈಗ ಬಿಸಿಯಾದ ಚಿಕನ್ ಪುಲಾವ್ ಸವಿಯಲು ಸಿದ್ಧ. ಸೊ ಬಿಸಿ ಚಿಕನ್ ಪುಲಾವ್ ತಯಾರು. ನೆಕ್ಸ್ಟ್ ರೆಸಿಪಿ ಅದಕ್ಕೆ ಕಾಂಬಿನೇಷನ್ ಅಂತೂ ಅಲ್ಲ, ಅದ್ರ ಜೊತೆಗೆ ಹೊಂದಿಕೊಂಡು ತಿಂದು ಕುಡಿಯೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ಲೆಮನ್ ಆ್ಯಂಡ್ ಮಿಂಟ್ ಜ್ಯೂಸ್. ಬಹುಶಃ ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನಾವು ತಗೊಳ್ಳೋಣ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಕುಚ್ಚಲಕ್ಕಿ ಹಾಗೂ ಅವಲಕ್ಕಿ, ಪೋಸ್ಟ್ಮ್ಯಾನ್ ತೂರ್ ದಾಲ್, ನಾನಾ ಮಸಾಲ, KC ಪ್ಯೂರ್ ಕೌಗಿ, ಐಶ್ವರ್ಯ KT ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಸೊ ಈಗ ಕಾಫಿ ಟೈಮ್ ಅಲ್ಲ, ಬಟ್ ಈಗ ಊಟದ ಟೈಮ್. ಸೊ ಅದಕ್ಕೆ ಜೊತೆಯಾಗಿ ಒಂದು ಜ್ಯೂಸ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾವ ಜ್ಯೂಸ್ ಬನ್ನಿ ಕೇಳೋಣ. ಸೊ ಶುಭ ಅವರೇ, ಶುಭಶ್ರೀ, ಸೊ ಶುಭ ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಹೇಳ್ತೇನೆ. ಸೊ ಶುಭ ಅವರೇ, ಈಗ ಯಾವುದು ಜ್ಯೂಸ್ ಹೇಳಿದ್ದು? ಲೆಮನ್ ಮತ್ತು ಮಿಂಟ್. ಲೆಮನ್ ಆ್ಯಂಡ್ ಮಿಂಟ್. ಸೂದಿಂಗ್. ಶೆಕೆಗಾಲದಲ್ಲಿ ಮಧ್ಯಾಹ್ನ ಹೊರಗಡೆಯಿಂದ ಮನೆಗೆ ಬರುವಾಗ ಇಷ್ಟಿದ್ರೆ ಸಾಕು. ಆ ಮಿಂಟ್ ಹಾಗೆ ರೆಫ್ರೆಶ್ ಮಾಡುತ್ತೆ. ಸೊ ಇದು ಲೆಮನ್ ಇದ್ರೆ ಸಾಕು, ಒಂದು ದಣಿವು ಕೂಡ ಆಗುತ್ತೆ. ಸ್ಟಾರ್ಟ್ ಮಾಡುವ. ಓಕೆ. ಎಸ್. ಈಗ ಗ್ರೈಂಡ್ ಮಾಡಲಿಕ್ಕೆ ಮಿಕ್ಸಿ ಬೇಕು. ಮಿಂಟ್ ಆ್ಯಂಡ್ ಲೈಮ್ ಜ್ಯೂಸ್ ಬೇಕು. ಮಿಕ್ಸಿ ಬೇಕಾ? ಹೌದು. ಶುಂಠಿ, ಪುದೀನ, ಬೆಲ್ಲ. ಇಷ್ಟು ಬೆಲ್ಲ? ಹಾಂ. ಇಷ್ಟು ಬೇಕಾಗುತ್ತಾ? ಹಾಂ. ಸ್ವಲ್ಪ ಲೆಮನ್ ಜ್ಯೂಸ್. ಒಂದು ಅಂದರೆ ಸಾಧಾರಣ ಒಂದು ಲೆಮನ್ದು ಇದೆಯಾ? ಹಾಂ ಹೌದು, ಒಂದು ಫುಲ್. ಓಕೆ. ನೀರು ಹಾಕಬೇಕಾ? ಸ್ವಲ್ಪ. ಸೊ ಜ್ಯೂಸ್ ಅಂತ ಹೇಳ್ತಾ ಇದ್ದೀರಿ, ಬಟ್ ಸ್ವಲ್ಪ ನೀರು ಅಂತ ಹೇಳ್ತಿದ್ದೀರಿ, ಗೊತ್ತಿಲ್ಲ ಹೇಗೆ ಅಂತ. ಮತ್ತೆ ಹಾಕಿ. ಈಗೆಲ್ಲ ಫುಲ್ ರಕ್ತದೆ. ಹಾಂ, ಆಗ್ತದೆ ಅಲ್ವಾ? ಇದು ಸೋಸ್ಕೊಂಡು ಹಾಕೊಳ್ಳುವಂಥದ್ದು. ಹೌದು. ನೀರು ಹಾಕಬೇಕಾ? ಹಾಂ, ಇದಕ್ಕೆ ಸ್ವಲ್ಪ ನೀರು ಹಾಕಿ. ಇದಕ್ಕೆ ಹಾಕಿ ಮಾಡಲಾ? ಹಾಂ ಆಯ್ತು. ಸೊ ಬೆಲ್ಲವೂ ಕೂಡ ಕರಗುತ್ತೆ ಅಲ್ಲ? ಹಾಂ ಹೌದು. ಅಂದರೆ ಒಂದು ಸ್ವಲ್ಪ ಪುದೀನ ಸೊಪ್ಪು, ಒಂದು ಅಚ್ಚು ಬೆಲ್ಲ, ಮತ್ತೆ ಶುಂಠಿ ಇದ್ರೆ, ಮತ್ತೆ ಒಂದು ನಿಂಬು. ಇಷ್ಟಿದ್ರೆ ಎಷ್ಟು ಜನಕ್ಕೆ ಜ್ಯೂಸ್ ಮಾಡ್ಬೋದು? ಒಂದು 2-3 ಜನಕ್ಕೆ. ಸೂಪರ್. ಮನೇಲಿ ತುಂಬ ಗೆಸ್ಟ್ ಬಂದರು, ಬಟ್
ಲೆಮನ್ ಒಂದೇ ಒಂದಿದೆ ಅಂತ ಹೇಳಿದ್ರೆ ಇದು ಬೆಸ್ಟ್ ಐಡಿಯಾ ಅಲ್ವಾ? ಸ್ವಲ್ಪ ಸ್ವಲ್ಪ ಹಾಕಿ ಒಂದು ಜ್ಯೂಸ್ ಮಾಡಿ ಮುಗಿಸ್ಬೋದು. ಎಸ್, ರೆಡಿನಾ? ಹಾಂ, ರೆಡಿ. ಸೊ ಮಚ್. ಹಾಂ, ಸೊ ಇದಕ್ಕೇನಾದರೂ ಒಂದು ಪಿಂಚ್ ಸಾಲ್ಟ್ ಈ ಥರ ಎಲ್ಲ ಇದ್ರೆ ಚೆನ್ನಾಗಿರುತ್ತಾ ಹೇಗೆ? ಹಾಂ, ಬೇಕಿದ್ರೆ ಬೇಕಾದ್ರೆ ಹಾಕೊಳ್ಳೋದು. ಹಾಂ, ಅದು ಉಪ್ಪಲ್ಲಿ ಸ್ವಲ್ಪ ಇದು ಬೆಲ್ಲದಲ್ಲಿ ಸ್ವಲ್ಪ ಉಪ್ಪು ಉಂಟಲ್ಲ. ಬಟ್ ಇದು ಲೆಮನ್ ಆ್ಯಂಡ್ ಮಿಂಟ್ ಜ್ಯೂಸ್ ಅಂದರೆ ಗೊತ್ತಾಗ್ತಾ ಇಲ್ಲ, ಕಲರ್ ಡಿಫ್ರೆಂಟ್ ಆಗಿದೆ. ಜ್ಯೂಸ್ ರೆಡಿ, ಲೆಮನ್ ಆ್ಯಂಡ್ ಮಿಂಟ್ ಜ್ಯೂಸ್. ಬಟ್ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ. ಟೇಸ್ಟ್ ಹೇಗಿದೆ ನೋಡ್ಬೇಕು, ಹೇಗೆ ಬರುತ್ತೆ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್. ಸೊ ಲೆಮನ್ ಆ್ಯಂಡ್ ಮಿಂಟ್ ಜ್ಯೂಸ್ ತಯಾರು. ಸೊ ಈ ಸೆಕೆಗಾಲಕ್ಕೆ ಏನೇ ಜ್ಯೂಸ್ ಕೊಡಿ ಗಟಗಟ ಅಂತ ಕುಡಿಬೋದು, ಯಾಕೆಂತಂದ್ರೆ ಅಷ್ಟು ಬಾಯಾರಿಕೆ ಆಗುತ್ತೆ. ಅದರಲ್ಲೂ ಊಟದ ಟೈಮಲ್ಲಿ ಇಂಥ ಏನಾದರೂ ಊಟದ ಜೊತೆಗೆ ಈ ಥರ ಜ್ಯೂಸ್ ಇದ್ದರೆ ಸೂಪರ್. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಲೆಮನ್ ಆ್ಯಂಡ್ ಮಿಂಟ್ ಜ್ಯೂಸ್ ತಯಾರಿಸುವ ವಿಧಾನ. ಮೊದಲಿಗೆ ಶುಂಠಿ, ಪುದೀನ ಸೊಪ್ಪು ಹಾಗೂ ಬೆಲ್ಲ, ಒಂದು ನಿಂಬೆಯ ರಸಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನ ಸೋಸಿಕೊಂಡು ಬೇಕಾಗುವಷ್ಟು ನೀರು ಹಾಕಿ ಕಲಸಿ. ಈಗ ಬೇಸಿಗೆಯ ಬೇಗೆಗೆ ದಣಿವು ನೀಗಿಸಲು ಲೆಮನ್ ಅಂಡ್ ಮಿಂಟ್ ಜ್ಯೂಸ್ ರೆಡಿ. ಎಸ್ ಮೇಡಮ್. ಸೊ ಫಸ್ಟ್ ಹಾಗಾದ್ರೆ ತಿಂದು ಕುಡಿಯೋದು, ಕುಡಿದು ತಿನ್ನೋದು? ತಿಂದು ಕುಡಿಯೋದು. ಸೊ ನಿಮ್ಮ ಫೇವ್ರೆಟ್ ಫಸ್ಟ್ ನೀವು ತಗೊಳ್ಬೇಕು. ತಗೊಳ್ಳಿ. ಸೊ ಚಿಕನ್ ನೋಡೋಣ ಹೇಗೆ ಬಂದಿದೆ. ನಾನು ಆವಾಗಲೇ ಹೇಳ್ತಾ ಇದ್ದೆ ನೋಡಿ. ಎಸ್, ಈ ಟೆಕ್ನಿಕ್ ಹೇಳಿ ತಗೊಳ್ಳಿ ಮೇಡಮ್. ಸೊ ಈ ಟೆಕ್ನಿಕ್ ಬಗ್ಗೆನೇ ನಾನು ಹೇಳಿದ್ದು. ನೀವು ಒಂದಾದ್ಮೇಲೆ ಒಂದು ಅಂದರೆ ತುಪ್ಪ ಹಾಕಿ ಆಮೇಲೆ ಮೊಸರು ಹಾಕಿದ್ರಲ್ಲ. ನಾವು ಕುಕ್ಕರಲ್ಲಿ ಬೇಯಿಸಿದ್ರು ಕೂಡ ಚಿಕನ್ ಅಷ್ಟೇ ಸಾಫ್ಟಾಗಿ ಬಂದಿದೆ. ಸೂಪರ್. ಸೊ ಆ ಟೆಕ್ನಿಕ್ನು ಕೂಡ ಸೂಪರ್, ಟೇಸ್ಟ್ ಕೂಡ ಸೂಪರ್. ಒಂದೇ ಸಾರಿ ಒಂದು ಉಪ್ಪು ಹಾಕಿದ್ರಿ, ಪರ್ಫೆಕ್ಟಾಗಿ ಬಂದಿದೆ. ಎಕ್ಸಾಕ್ಟ್ ಉಪ್ಪು, ಹುಳಿ, ಖಾರ ಎಲ್ಲವೂ ಕೂಡ ಸೂಪರ್ ಬ್ಯಾಲೆನ್ಸ್. ಸೈಲೆಂಟಾಗಿ ಇದು ಕುಕ್ಕಿಂಗಲ್ಲಿ ವೈಲೆಂಟ್ ನೀವು ಅಲ್ವಾ? ಸೂಪರ್, ತುಂಬ ಚೆನ್ನಾಗಿದೆ. ವೆರಿ ನೈಸ್, ವೆರಿ ಟೇಸ್ಟಿ. ಸೊ ಇದು ಟೇಸ್ಟ್ ನೋಡುವ. ಆಯ್ತು, ತೊಳಿ. ಆಹಾ, ಕಮ್ಮಿ ವೆಚ್ಚದಲ್ಲಿ ಯಾರಾದ್ರೂ ಮನೆಗೆ ಬಂದಾಗ ಜ್ಯೂಸ್ ಇಲ್ಲ ಅಂದರೆ ಆಗಲೇ ಹೇಳಿದಾಗೆ ಒಂದಿದೆ ನಿಂಬೆಹಣ್ಣು ಸಾಕಾಗೋದಿಲ್ಲ ಅಂತ ಹೇಳಿದರೆ ಮೊದಲೆಲ್ಲ ಬಂದಾಗ ನೀರು ಮತ್ತು ಬೆಲ್ಲ ಕೊಡ್ತಾ ಇದ್ರು. ಬಟ್ ಇದರಲ್ಲಿ ಮಧ್ಯದಲ್ಲಿ ಶುಂಠಿ ಮತ್ತು ಪುದೀನದ್ದು ಟೇಸ್ಟ್ ಕೂಡ ಬರ್ತಾ ಇದೆ. ಸೊ ಅದಾಗಿ ಒಂಥರ ರೆಫ್ರೆಶಿಂಗ್. ಸೊ ಬರೀ ಇದು ನೀರು ಮತ್ತು ಬೆಲ್ಲ ಕೊಡೋ ಬದಲು ಈ ಥರ ಜ್ಯೂಸ್ ಈ ರೀತಿ ಮಾಡಿ, ಸೊ ಕಮ್ಮಿ ವೆಚ್ಚದಲ್ಲೂ ಕೂಡ ಒಳ್ಳೆ ಇದು ಆರೋಗ್ಯಕ್ಕೆ ಉತ್ತಮವಾಗಿರುವಂಥ ಒಂದು ಜ್ಯೂಸ್ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದರೆ ತುಂಬ ಚೆನ್ನಾಗಿದೆ. ಸೊ ನನಗಂತೂ ತುಂಬ ಹಿಡಿಸ್ತು ಎರಡೂ ಕೂಡ. ಆ್ಯಕ್ಚುಲಿ ಲಿಟ್ರಲಿ ಸುಮ್ಮನೆ ಹಾಗೆ ಹೇಳ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಮೊದಲಿನ ಕಾಲದಲ್ಲಿ ಬಂದವ್ರಿಗೆ ಕೊಟ್ಟ ಒಂದು ಬೆಲ್ಲ ನೀರಿದೆಲ್ಲ ಅದು ಎಷ್ಟು ಸೂದಿಂಗ್ ಅಂತ ಹೇಳಿದರೆ ದಣಿವನ್ನು ಆರಿಸುತ್ತೆ. ಇದು ಕೂಡ ಹಾಗೇ ಇದೆ. ಆದರೆ ಸಿಂಪಲಾಗಿ ಆ ಥರ ಕೊಟ್ಟರೆ ಸ್ವಲ್ಪ ಮರ್ಯಾದೆ ಹೋಗ್ಬೋದು ಅಂತ ಈಗ ಯೋಚನೆ ಮಾಡಿದ್ರೆ ಈ ರೀತಿಯಾಗಿ ಮಾಡಿ ಕೊಡ್ಬೋದು. ಸೊ ತುಂಬ ಚೆನ್ನಾಗಿದೆ ಮೇಡಮ್, ವೆರಿ ನೈಸ್, ವೆರಿ ಟೇಸ್ಟಿ. ಸೊ ನೆಕ್ಸ್ಟ್ ಟೈಮ್ ಬರುವಾಗ ನನಗಿಂತ ಜಾಸ್ತಿ ಮಾತಾಡ್ತೀನಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಾಕೆ ಅಂತ ಹೇಳಿದರೆ ಕುಕ್ಕಿಂಗ್ ಮಾತ್ರ ನೀವು ಸೂಪರ್ ಇದ್ದೀರಿ. ಹಾಂ, ಗೊತ್ತಾಯಿತು ನನಗೆ. ಸೊ ನೆಕ್ಸ್ಟ್ ಟೈಮ್ ಬರ್ತೀರಿ ತಾನೇ? ಆಯ್ತು. ಈ ಸರಿ ಹೇಗೆ ಅನ್ನಿಸ್ತು? ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನೀವು ಮಾತಾಡದಿದ್ರು ನಿಮ್ಮ ಅಡುಗೆ ಮಾತಾಡ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಅಂತೂ ಸೂಪರ್ಬ್ ಆಗಿರುವಂಥ ಒಂದು ಅಡುಗೆ ಹೇಳ್ಕೊಟ್ಟಿದ್ದೀರಿ. ನೆಕ್ಸ್ಟ್ ಟೈಮ್ ಅಡುಗೆಯ ಜೊತೆಗೆ ಮಾತು ಕೂಡ ಬರಲಿ ಅಂತ ಹೇಳಿ ಸಂತೋಷ್ ರೈಸ್ ಮಿಲ್ಸ್ರವರ ಕುಚ್ಚಲಕ್ಕಿ, ಸೊ ಡಬಲ್ ಸ್ಟಾರ್ ಕುಚ್ಚಲಕ್ಕಿ, ಇದರಿಂದ ಕೂಡ ಇದು ಒಳ್ಳೆ ಉದುರುದ್ರಾದಂಥ ಅನ್ನ ಆಗುತ್ತೆ. ಆದರೆ ಇದರಲ್ಲಿ ಶೇವಿಗೆನೂ ಮಾಡ್ಬೋದು, ಇನ್ನೇನಾದರೂ ಮಾಡ್ಬೋದಾ ಅದನ್ನು ಕೂಡ ನೋಡಿ.
ಹಾಗೆಯೇ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರು ಕಾಣಿಕೆ ಡಿಫ್ರೆಂಟ್ ಮಸಾಲಾಸ್ ಇದೆ, ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೆಕೆಗಾಲದಲ್ಲಿ ಇಂಥ ಜ್ಯೂಸ್ ಇದ್ರಂತೂ ಸೂಪರ್. ಐಸು ಬೇಡ, ಏನು ಬೇಡ, ನಮ್ಮ ಸಿಂಪಲ್ ಆದಂಥ ಒಂದು ಬೆಲ್ಲ ನೀರು ಎಷ್ಟು ನಮ್ಮ ದಣಿವನ್ನು ಆರಿಸುತ್ತೆ ಗೊತ್ತಾ. ಸೊ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾರ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. Oh, that's nice, Arati. Seema, just run, run, run. ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.